ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಪಾಸ್ತಾ ಮಾಡ್ಕೊಳ್ಳುವ ಅಂತ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ 2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. 2 ಕಪ್ ಗೋಧಿ ಹಿಟ್ಟು. ಅದಕ್ಕೆ ಎಷ್ಟು ಬೇಕಷ್ಟು ನೀರೀಗ ಹಾಕಲಿ. 1 ಸ್ಪೂನ್ ತೆಂಗಿನೆಣ್ಣೆ, ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಮತ್ತು ತೆಂಗಿನೆಣ್ಣೆನ. ಈಗ 2 ಕಪ್ಪು ಹಿಟ್ಟಿಗೆ 1 ಕಪ್ಪು ನೀರು ಕರೆಕ್ಟಾಗಿ ತಗೊಂಡಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಡುವ. ಒಂದು ಅರ್ಧ ಗಂಟೆ ಇಡಬೇಕಿದು. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಹಿಟ್ಟು ಹದಕ್ಕೆ ಬರಲಿ, ಮುಚ್ಚಿಡ್ತೇನೆ. ಈಗ ಅರ್ಧ ಗಂಟೆ ಆಯಿತು. ಇದನ್ನು ಸ್ವಲ್ಪ ನಾದಬೇಕು. ಈಗ ಇದನ್ನು ಒಂದು 2 3 4 ಮಾಡ್ಕೊಳ್ತೇನೆ. ಅದನ್ನು ನಾವು ಲಾಟಬೇಕು. ಚಪಾತಿ ಹಿಟ್ಟಿನ ಅಷ್ಟು ತೆಳು ಲಾಟಬೇಕು ನಾವು. ಇಷ್ಟು ದೊಡ್ಡದಾಗಿದೆ. ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಅದು ನೋಡಿ, ಎಲ್ಲದನ್ನ ಹೀಗೆ ಮಾಡ್ಕೊಳ್ತೇನೆ. ಈಗ ಒಮ್ಮೆ ಟ್ರಸ್ಟ್ ಮಾಡಿ ಹೀಗೆ ಮಾಡ್ಕೊಳ್ತೇನೆ. ಹೀಗೆ ಮಧ್ಯೆ ಹೀಗೆ ಒತ್ತೋದು, ಮತ್ತು ಹೀಗೆ ಹೊಡೆದು ಅಷ್ಟು ಮಾಡಿದರೆ ಆಯಿತು. ನಾನು ಹಾಗೆ ಮಾಡ್ಕೊಳ್ಳೋದು. ಹೀಗೆ ನೋಡಿ, ಮಧ್ಯೆ ಹೀಗೆ ಒತ್ತೋದು, ಹೀಗೆ ಎಲ್ಲದನ್ನ ಹೀಗೆ ಮಾಡ್ಕೊಳ್ತೇನೆ. ಮಧ್ಯೆ ಹೀಗೆ ಒತ್ತೋದು, ಹೀಗೆ ಮಾಡೋದು. ಎಲ್ಲ ಹೀಗೆ ಮಾಡಿಕೊಂಡಾಯಿತು. ನೋಡಿ, ಎಲ್ಲ ಪಾಸ್ತಾ ಈ ರೀತಿ ಮಾಡ್ಕೊಂಡಿದ್ದೇನೆ. ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಉಪ್ಪು ಹಾಕ್ಕೊಳ್ತೇನೆ. ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಉಂಟು. ಈಗ ನಾವು ಪಾಸ್ತಾನ ಹಾಕ್ಕೊಳ್ಳುವ. ನಾವು ಒಂದಕ್ಕೊಂದು ಏನು ಅಂಟುವುದಿಲ್ಲ. ಫಸ್ಟಿಗೆ ಅಂಟಿದ್ರು ಮತ್ತೆ ಬಿಡ್ತದೆ. ನಾವು ಕುದಿಯುವ ನೀರಿಗೆ ಹಾಕ್ಕೊಳ್ಬೇಕು. ಈಗ ಒಂದು 10 ನಿಮಿಷ ನಾವು ಇದನ್ನು ಮುಚ್ಚಾಳೆ ಮುಚ್ಚಿ ಬೇಯಲಿಕ್ಕೆ ಬಿಡುವ. ನೋಡಿ, ಎಲ್ಲ ಬಿಟ್ಕೊಂಡಿದೆ. ಇದು ಒಂದು 10 ನಿಮಿಷ ಬೇಯಬೇಕಷ್ಟೇ. ನೋಡಿ, ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ, ಈಗ ಬೆಂದಿದೆ ಇದು. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಸೋಸ್ಕೊಳ್ಳೋಣ. ಎಣ್ಣೆ ಬಿಸಿ ಆಯಿತು. ಈಗ ನೀರುಳ್ಳಿ ಹಾಕ್ಕೊಳ್ತೇನೆ. 3 ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಕ್ಯಾಪ್ಸಿ ಹಾಕ್ಕೊಳ್ತಿದ್ದೇನೆ ಒಂದು. ಕಾಲು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಿದ್ದೇನೆ.
ಇದು ಸಾಸ್, ನಾನೇ ತಯಾರಿಸಿದಂಥ ಸಾಸ್. ಇದಕ್ಕೆ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸು ಎಲ್ಲ ಹಾಕ್ಕೊಂಡಿದ್ದೇನೆ. ಒಂದು 3 ಸ್ಪೂನ್ ಹಾಕ್ಕೊಳ್ತೇನೆ, ಬೇಕಿದ್ದರೆ ಮತ್ತೆ ಸೇರಿಸ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ. ನೀವು ಹುಳಿಗೆ ಬೇಕಾದರೆ ಲಿಂಬೆಹಣ್ಣು ಸೇರಿಸ್ಕೊಳ್ಳಿ. ಈಗ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತೇನೆ. ಹಸಿ ಸ್ಮೆಲ್ಲು ಹೋಗೋವರೆಗೆ ಇದನ್ನು ಸ್ವಲ್ಪ ಮಗ್ಚುವ. ಈಗ ನಾವು ರೆಡಿ ಮಾಡಿಕೊಂಡಂಥ ಪಾಸ್ತಾವನ್ನು ಸೇರಿಸ್ತೇನೆ. ಈಗ ಸಾಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಸ್ವಲ್ಪ ತಣ್ಣಗಾಗುವಾಗ ಮತ್ತೆ ಉದುರು ಆಗ್ತದೆ ಪ್ಲೇಟಿಗೆ ಹಾಕುವಾಗ. ಈಗ ಆಯಿತು, ಇನ್ನು ಸಾಕು. ನೋಡಿ ಪಾಸ್ತಾ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿದೆ. ಹಾಗೆ ಲಾಕ್ಡೌನ್ ಅದು ಇದು ಎಲ್ಲ ಇರುವಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ ಯಾವ ರೀತಿ ಇದೆ ಅಂತ ಎಲ್ಲ ಚೆನ್ನಾಗಿದೆ. ನೋಡಿ ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವ ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೇನೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.